ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾವು ಗಾಂಗ್ ಹಿಲ್ಸಿಗೆ ಬಂದಿದ್ದೇವೆ ಟ್ರೆಕ್ಕಿಂಗಿಗೆ. ಇಲ್ಲಿ 7 ಹಿಲ್ಸ್ ಇದೆ. ಈ 7 ಹಿಲ್ಸಿಂದ ನಮಗೆ ಒಂದು ಟೌನಿಂದ ಇನ್ನೊಂದು ಟೌನಿಗೆ ಕ್ರಾಸ್ ಮಾಡ್ಬೋದಂತೆ. ಇಲ್ಲಿ ಇಷ್ಟು ಫಾಗ್ ಉಂಟಂದ್ರೆ ನಮಗೆ ಎದುರು ಏನೂ ತೋರ್ತಾ ಇಲ್ಲ. ನಮ್ಮದು ಇವತ್ತು 2 ಹಿಲ್ಸ್ ಕವರ್ ಮಾಡಬೇಕಂತ ಪ್ಲ್ಯಾನ್ ಇದೆ. ನೋಡು, ನಂದು 2 ಹಿಲ್ಸಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತಂತ ನಾನು ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ ನಿಮಗೆ. ಇಷ್ಟು ಫಾಗಲ್ಲಿ ನಾನು ವಾಕ್ ಮಾಡೋದು ಫಸ್ಟ್ ಎಕ್ಸ್ಪೀರಿಯನ್ಸ್ ನಂದು. ನಾವು 4 ಜನ ಬಂದಿದ್ದೇವೆ. ಶ್ರೇಯಾ, ಅಣ್ಣ ಸೀದಾ ಹೋಗ್ತಾ ಇದ್ದಾರೆ. ಹಲೋ ಫ್ರೆಂಡ್ಸ್, ಒಂದು ಜಾದು ತೋರಿಸ್ತೇನೆ. ಇದು 2ನೇ ಜಾಕೆಟ್. ಇದು ನಮ್ಗೆ ಇನ್ನು 2 ದಿನದಲ್ಲಿ ಇಂಡಿಯಾಕ್ಕೆ ಹೋಗ್ಲಿಕ್ಕಿದೆ. ಅದಕ್ಕೆ ಫುಲ್ ಕವರ್ ಮಾಡ್ಕೊಂಡಿದ್ದೇನೆ. ಹೋಗುವಾಗ ಎಲ್ಲ ಕೋಲ್ಡ್ ಎಲ್ಲ ಆಗೋದು ಬೇಡ ಅಂತ. ನನಗೆ ಜರ್ನಿ ಎಂಜಾಯ್ ಮಾಡ್ಲಿಕ್ಕೆ ಉಂಟು. ಹೌದು, ನನಗೆ 6 ಗಂಟೆ ಜರ್ನಿ ಇದೆ ಫ್ಲೈಟಲ್ಲಿ. ಫಸ್ಟ್ ಇಲ್ಲಿ ಹತ್ತುತ್ತಾ ಇದ್ದೇವೆ. ಈಗ ಹತ್ತಲ್ಲ, ಇಲ್ಲೇ ತೋರುದಿಲ್ಲ ಆದ್ರೆ. ನಮ್ಮದು ಫಸ್ಟ್ ಹಿಲ್ ಕಂಪ್ಲೀಟ್ ಆಗಿದೆ. ಮೇಲ್ಗಡೆ ತುಂಬಾ ಬ್ಯೂಟಿಫುಲ್ ಇದೆ ಜಾಗ. ಅಲ್ಲಿ ನೋಡಿ, ಒಂದು ಹಿಲ್ ನಂತರ ತಿಂಡಿ ಪ್ಯಾಕೆಟ್ ಎಲ್ಲ ಓಪನ್ ಹೊರಗೆ ಬರ್ತಾ ಉಂಟು. ತುಷಾರಿಗೆ ಹಸು ಆಗ್ತಾ ಉಂಟು ಈಗ. ಇವಾಗ ನಮ್ಮದು ಸೆಕೆಂಡ್ ಹಿಲ್ ಕೂಡ ಸ್ಟಾರ್ಟ್ ಆಗಿದೆ. ನಟಂಕಿ, ನನ್ನನ್ನು ಯಾರು ಎತ್ಕೊಂಡು ಹೋಗಿ ಈಗ ಪಾಲ್ಕಿಯನ್ನು ತನ್ನಿ. ನನ್ನನ್ನು ಎತ್ತಲಿಕ್ಕೆ ಟ್ರ್ಯಾಕ್ಟರ್ ತರಬೇಕು. ಸೆಕೆಂಡ್ ಹಿಲ್ ಕೂಡ ಕಂಪ್ಲೀಟ್ ಆಗಿದೆ. ನಮ್ದು 2 ಹಿಲ್ ಪ್ಲಾನ್ ಇರೋದು. ಸೊ ನಾವು ಅದನ್ನು ಅಚೀವ್ ಮಾಡಿದ್ವಿ. ನನ್ನದು ಫಸ್ಟ್ ಟ್ರಕ್ಕಿಂಗ್. ತುಂಬ ಖುಷಿ ಆಗ್ತಿದೆ. ನನಗೆ ಮೇಲೆ ಬಂದು ತಿನ್ನೋದು ಪ್ಲಾನ್ ಇದೆ. ಹೇಳಿ. ಇಲ್ಲಿ ಮರ ನೋಡ್ತಿರ್ಬೋದು, ಅದು ಪೂರ ಆಚೆ ಬೆಂಡ್ ಆಗಿದೆ. ಯಾಕಂದರೆ ಗಾಳಿ ಕಂಟಿನ್ಯೂಸ್ ಆಗಿ ಆಚೆ ಬೀಸ್ತದೆ. ಅದರಿಂದ ಅದು ಮರ ಕೂಡ ಆಚೆ ಬೆಂಡ್ ಆಗಿದೆ. ತುಂಬ ಮಜಾ ಮಾಡ್ತಾ ಇದೆ ಇಲ್ಲಿ. ನನಗಂತೂ ತುಂಬ ಖುಷಿ ಆಯಿತು ಈ ಜಾಗಕ್ಕೆ ಬಂದು. ಮೋಸ್ಟ್ಲಿ ಇಂಡಿಯಾಕ್ಕೆ ಹೋಗಿ ನಾನು ಈ ಜಾಗ ಅಂತ ನಂಗೆ ತುಂಬ ನೆನಪಿರ್ತದೆ ಯಾವಾಗಲೂ. ಫಸ್ಟ್ ಎಕ್ಸ್ಪೀರಿಯನ್ಸ್ ನಂದು ಇದು. ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ಸ್ ಟು ಶ್ರೇಯಾ ಮತ್ತು ಧೀರಜ್ ನಮ್ಮನೇಲಿ ಕರ್ಕೊಂಡು ಬಂದದಕ್ಕೆ. ತುಂಬ ಒಳ್ಳೆಯದಿದೆ ಜಾಗ. ಈಗ ನೋಡಿ, ಗಂಟೆ 10 ಆಯಿತು. ಅವ್ರು ಇಲ್ಲಿ ಫಾಗ್ ನೋಡಿ ಇಷ್ಟುಂಟಂದು ನೋಡಿ. ಇಲ್ಲಿ ಬಿಸಿಲು ಎಷ್ಟು ಗಂಟೆಗೆ ಬರೋದು? ಬಿಸಿಲು 12 ಗಂಟೆ ನಂತರ ಬರೋದು. ಹಾಂ, ಈಗ ರಿಟರ್ನ್ ಹೋಗ್ತಾ ಇದ್ದೇವೆ. ನಾವು ಬಂದ ದಾರಿಯಲ್ಲೇ ಹೋಗಬೇಕು ರಿಟರ್ನ್. ಸೊ ಇವಾಗ ಸೆಕೆಂಡ್ ಹಿಲ್ಲಿಂದ ಬಂದಾಯಿತು ಕೆಳಗೆ. ಇವಾಗ ಇನ್ನೊಂದು ಫಸ್ಟ್ ಹಿಲ್ಲಿಗೆ ನಾವು ಹತ್ತುತ್ತಾ ಇದ್ದೇವೆ. ಆಸಮ್ ಎಕ್ಸ್ಪೀರಿಯನ್ಸ್. ತುಂಬ ಖುಷಿ ಆಗ್ತಾ ಇದೆ. ಸೊ ಇಲ್ಲಿ ಬನ್ನಿ, ಮಜಾ ಬಂತು ಎಲ್ಲರೊಟ್ಟಿಗೆ. ಎತ್ಕೊಳ್ಳೋಕೆ ಆಯ್ತಾ ಆಯ್ತಾ
ವಾವ್. ಇವತ್ತಿದು ಹೈಕಿಂಗ್ ಮುಗೀತು ನಮ್ಮದು. ಇವಾಗ ಕೆಳಗೆ ಇಳ್ಕೊಂಡು ಹೋಗ್ತಾ ಇದ್ದೇವೆ ಗಾಡಿ ಹತ್ರ. ಇಲ್ಲಿ ವಿಂಡ್ ಮಿಲ್ ಕೂಡ ಇದೆ, ತೋರಿಸ್ತೇನೆ ನಾನು ನಿಮಗೆ ಹೋಗುವಾಗ. ತುಂಬ ಬ್ಯೂಟಿಫುಲ್ ಜಾಗ ಇದು. ಇವಾಗ 10:30 ಆಗಿದೆ ಗಂಟೆ, ಫಾಗ್ ಇನ್ನೂ ಹೋಗಲಿಲ್ಲ. ಹೌದೌದು ಹೌದು, ಐ ಅಗ್ರಿ. ಇದು ತುಂಬ ಹೈಟಲ್ಲಿರೋದ್ರಿಂದ ಬ್ರೀದ್ ಮಾಡ್ಲಿಕ್ಕೆ ಕೂಡ ಸ್ವಲ್ಪ ಕಷ್ಟ ಆಗ್ತದೆ. ಇಲ್ಲಿ ಫುಲ್ ಉದ್ದಕ್ಕೆ ವಿಂಡ್ ಮಿಲ್ಸ್ ಇದೆ. ಇಲ್ಲಿ ಹಿಂದ್ಗಡೆ ಎಲ್ಲ ವಿಂಡ್ ಮಿಲ್ ಇದೆ ನೋಡಿ. ಹೇಗಾಯ್ತು ನಿಮ್ಗೆ ಇವತ್ತಿದ್ದು ಹೈಕಿಂಗ್? ಗಮ್ಮತ್ ತುಂಬ ಒಳ್ಳೆ ನಡ್ಕೊಂಡು ಹೋಗಿ. ಮತ್ತೆ ಈಗದೆಲ್ಲ ಫಾಗು ನಮ್ಗೆ ಅಲ್ಲಿ ಕಾಮನ್ಲಿ ನೋಡಿ ಸಿಕ್ಕುದಿಲ್ಲ. ನಾ ಮೊದಲು ಲೋನಾವಾಲಕ್ಕೆ ಹೋಗ್ತಿದ್ದೆ, ಆಗ ಸಿಕ್ತಿತ್ತು. ಈಗ ಲೋನಾವಲ್ಲಿ ಸಹ ಫಾಗ್ಸ್ ಅಷ್ಟು ಕಾಮನ್ಲಿ ನೋಡಿ ಸಿಕ್ಕುದಿಲ್ಲ. ಸೊ ಒಳ್ಳೆ ಖುಷಿ ಆಯ್ತು. ಹೌದು, ತುಂಬ ಖುಷಿ ಆಯ್ತು. ನನ್ನ ಹಿಂದೆ ವಿಂಡ್ ಮಿಲ್ ಇದೆ ನೋಡಿ, ಈಗ ನಿಂತಿದೆ ಅದು. ಯಾಕಂದರೆ ಗಾಳಿ ತುಂಬ ಕಡಿಮೆ ಇದೆ ಈಗ. ಫ್ರೆಂಡ್ಸ್, ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನುಷಾ ತುಷಾರ್ ವ್ಲಾಗ್ಸ್. ಬಾಯ್.